ಮಂಗಳೂರಿನ ಎಸ್ಇಝೆಡ್ನಲ್ಲಿ ತರಬೇತಿ ಪಡೆದಿರುವ ಸಂತ್ರಸ್ತರಿಗೆ ತಕ್ಷಣ ಉದ್ಯೋಗ ನೇಮಕಾತಿ ನೀಡಬೇಕು. ಜೆಬಿಎಫ್ ಕೈಗಾರಿಕಾ ಘಟಕ ತಕ್ಷಣ ಕಾರ್ಯಾರಂಭಗೊಳಿಸಬೇಕು. ಎಸ್ಇಝೆಡ್ ಕೈಗಾರಿಕಾ ಉದ್ಯೋಗ ಸ್ಥಳೀಯರಿಗೆ ಕಡ್ಡಾಯ ಮೀಸಲಿಡಬೇಕು ಎಂದು ಆಗ್ರಹಿಸಿ ಡಿವೈಎಫ್ಐ ಮಂಗಳೂರು ನಗರ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಜೋಕಟಿಯ ಎಂಎಸ್ಇಝೆಡ್ ಪ್ರಧಾನ ದ್ವಾರದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಅವರು, ಎಸ್ಇಝೆಡ್ ತನಗೆ ಜಮೀನು ನೀಡಿರುವ ತರಬೇತಿ ಪಡೆದ ಸಂತ್ರಸ್ತರಿಗೆ ಇನ್ನೂ ಒಪ್ಪಂದದ ಪ್ರಕಾರ ಪೂರ್ತಿ ಉದ್ಯೋಗ ಒದಗಿಸಿಲ್ಲ. ಸಂತ್ರಸ್ತ ಕುಟುಂಬಗಳ 100ಕ್ಕೂ ಹೆಚ್ಚು ಜನ ಉದ್ಯೋಗ ಪಡೆಯಲಾಗದೆ ಅತಂತ್ರರಾಗಿದ್ದಾರೆ. ಕಂಪನಿ ಹಾಗೂ ಜಿಲ್ಲಾಡಳಿತದ ಭರವಸೆ ನಂಬಿ ತರಬೇತಿ ಪಡೆದವರಿಗೆ ಇನ್ನೂ ಉದ್ಯೋಗ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ತರಬೇತಿ ಪಡೆದಿರುವ ಸ್ಥಳೀಯರಿಗೆ ಒಪ್ಪಂದದಂತೆ ತಕ್ಷಣವೇ ಉದ್ಯೋಗ ಒದಗಿಸಬೇಕು. ಸಂತ್ರಸ್ತ ಕುಟುಂಬದ ಸದಸ್ಯರಿಗೆ ವೇತನ ತಾರತಮ್ಯ ತಪ್ಪಿಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಎಸ್ಇಝೆಡ್ ಸ್ಥಾಪನೆ ಆಗುವಾಗ ಈ ನಮ್ಮ 2 ಜಿಲ್ಲೆಯ ಯುವ ಜನರಿಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತದೆ ಅನ್ನುವಂಥ ಒಂದು ಹುಸಿ ಭರವಸೆಯನ್ನು ನಮ್ಮ ಸರ್ಕಾರಗಳು ಮತ್ತು ಎಸ್ಇಝೆಡ್ ಆಡಳಿತ ಕೊಟ್ಟಿತ್ತು. ಆದರೆ ಈಗ MRPL ಹಾಗೂ ಎಸ್ಇಝೆಡ್ನ ಒಳಗಡೆ ಇಷ್ಟೆಲ್ಲ ಕೈಗಾರಿಕೆಗಳು ಸ್ಥಾಪನೆ ಆದ ಮೇಲೆಯೂ ಕೂಡ ಉದ್ಯೋಗಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ ಮತ್ತು ಸೃಷ್ಟಿಯಾದಂಥ ಉದ್ಯೋಗಗಳು ಕೂಡ ಇವತ್ತು ಹೊರ ರಾಜ್ಯದವರ ಪಾಲಾಗ್ತಾ ಇದೆ. ಅದರಲ್ಲಿಯೂ ಕೂಡ ಒಪ್ಪಂದದ ಪ್ರಕಾರ ಜಮೀನು ನೀಡಿದವರಿಗೆ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡುವಂಥ ಒಪ್ಪಂದ ಆಗಿತ್ತು. ಅದರಲ್ಲಿ ಇನ್ನೂ ಕೂಡ 130ರಷ್ಟು ಜನರಿಗೆ ಉದ್ಯೋಗವನ್ನು ಕಂಪನಿ ನೀಡಿಲ್ಲ. ಅದರಲ್ಲಿ 10 ಜನರಿಗೆ ನಿಮಗೆ ಉದ್ಯೋಗ ಪಡೀಲಿಕ್ಕೆ ಹಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತು ಉದ್ಯೋಗ ಸಿಕ್ಕಿದವರಿಗೂ ಕೂಡ ತಾರತಮ್ಯ, ಒಂದೊಂದು ಕಂಪನಿಗಳು ಒಂದೊಂದು ರೀತಿಯ ವೇತನ ಮತ್ತು ಸವಲತ್ತುಗಳನ್ನು ಕೊಟ್ಟು ತಾರತಮ್ಯ ಎಸಗ್ತಾ ಇದೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪಂದದ ಪ್ರಕಾರ ಎಲ್ಲರಿಗೂ ಕೂಡ ಸಮಾನ ವೇತನ, ಸಮಾನ ಹಕ್ಕು, ಸಮಾನ ಸವಲತ್ತುಗಳು ಸಿಗಬೇಕು. ಮತ್ತು ಎಲ್ಲ ಜಮೀನು ಕಳೆದುಕೊಂಡ ಎಲ್ಲ ಕುಟುಂಬಗಳಿಗೂ ಕೂಡ ತಕ್ಷಣದಿಂದ ಉದ್ಯೋಗಗಳಿಗೆ ಆದ್ಯತೆಯಲ್ಲಿ ನೇಮಕಾತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಧಾನ ಬೇಡಿಕೆ. ಒಂದು ಟ್ರೈನಿಂಗ್ ಕಲಪದೆ 2013 ಅಂಚ ಟ್ರೈನಿಂಗ್ ಸೇರು ಬೇಲೆ ಸೇರ್ಬೇಕು, ಬೇಲೆ ಬುರ್ದು ಟ್ರೈನಿಂಗ್ ಸೇರಿ ಟ್ರೈನಿಂಗ್ 2013 ಕಂಪ್ಲೀಟ್ ಆಂದು 2013 ಬೇಕು ಎಂಟ್ಲೆ ಸ್ಟೈಪೆಂಡ್ಲ ಇಜ್ಜಿ ಬೇಲೆಲ್ಲ ಇಜ್ಜಿ ಬೇಲೆ ಕೊರ್ಪ ಬಂದು ನನ್ನ ಟ್ರೈನಿಂಗ್ ಆದ್ಮೇಲೆ ಬಾಕಿ ಉಂಟು ಬೇಲೆ ಅಟ್ಲೆ ಆಯ್ಬೇಕು ಬೇಲೆ ಕೊರ್ಪ ಬಂದು ಟ್ರೈನಿಂಗ್ ಆದ 1 ವರ್ಷ ಆಂದು ಜಾಗ ಟ್ರೈನಿಂಗ್ ಸರ್ ಎಕ್ಕರೆ ಆತಂದು ಬಕ್ಕ ಟ್ರೈನಿಂಗ್ ಆದ ಬಕ್ಕ ಬಂದೇರು ನಿಕಲ್ ಜಾಗ ಹೋಗ್ಬುಜ್ ಬಂದು ಯಾಕೆಂದರೆ ಬೇಲೆ ಕೊರ್ಪ ಬಂದು ಬದ್ಧತೆ ಪತ್ರ ಕೊಡ್ತೇವೆ. ಟ್ರೈನಿಂಗ್ ಆದ 1 ವರ್ಷ ಸ್ಟೈಪೆಂಡ್ ಆಯ್ತು. ಪ್ರತಿಭಟನೆಯಲ್ಲಿ ಪಂಚಾಯತ್ ಸದಸ್ಯ ಅಬೂಬಕರ್ ಬಾವಾ, ಸಂತೋಷ್ ಬಚಲ್, ನವಾಜ್, BS ಬಶೀರ್, ಸಂಶುದ್ದೀನ್ ಮೊದಲಾದವರು ಪಾಲ್ಗೊಂಡಿದ್ದರು. ನೈಸ್ನಾ? ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ. ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ. ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿಡ್. ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ. ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ, ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.